ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 5ನೇ ಅಧ್ಯಾಯ 5, 6, 7, 8 ಶ್ಲೋಕ. ವ್ಯಾಸ ಉವಾಚ ಅಸ್ತಿ ಏವ ಮೇ ಸರ್ವಂ ಇದಂ ತ್ವಯಾ ಉಕ್ತಂ ತಥಾಪಿ ನ ಆತ್ಮ ಪರಿತುಷ್ಯತೆ ಮೇ ತತ್ ಮೂಲಂ ಅವ್ಯಕ್ತಂ ಅಗಾಧ ಬೋಧಂ ಪೃಚ್ಛಾಮಹೇ ತ್ವಾ ಆತ್ಮಭವ ಆತ್ಮಭೂತಂ. ವೇದವ್ಯಾಸರು ಹೇಳಿದರು, ನೀವು ನನ್ನ ಬಗ್ಗೆ ಹೇಳಿದೆಲ್ಲ ಸಂಪೂರ್ಣವಾಗಿ ಸರಿ, ಆಗಿದ್ದು ನನಗೆ ಸಮಾಧಾನ ದೊರೆತಿದೆ. ನನ್ನ ಈ ಅಸಮಾಧಾನ ಮೂಲ ಕಾರಣ ಯಾವುದೆಂಬ ಬಗ್ಗೆ ನಿಮ್ಮನ್ನೇ ಕೇಳುತ್ತಿದ್ದೇನೆ. ಯಾಕಂದ್ರೆ ನೀವು ಲೌಕಿಕ ತಂದೆ ತಾಯಿಗಳ ಮಗನಾಗಿರದೆ ಸ್ವಯಂಭೂ ಎನಿಸಿಕೊಂಡ ಬ್ರಹ್ಮನ ಮಗನಾಗಿದ್ದೀರಿ, ಅಪರಿಮಿತ ಜ್ಞಾನಿಗಳಾಗಿದ್ದೀರಿ. ಎಸ್, ಈಗ ವೇದವ್ಯಾಸರು ಹೇಳುವಂಥದ್ದು ಎಂತ ಹೇಳುವಂಥದ್ದು, ನೀವು ನನ್ನ ಬಗ್ಗೆ ಹೇಳಿದೆಲ್ಲ ಸಂಪೂರ್ಣವಾಗಿ ಸರಿ ಒಪ್ಪಿಕೊಳ್ತಾರೆ. ನೋಡಿ, ಶಿಷ್ಯ ಈ ರೀತಿ ಒಪ್ಪದೆ ಗುರು ಮಾತಾಡುವುದಿಲ್ಲ. ಹಾಗೆ ವೇದವ್ಯಾಸರು 4 ಶಿಷ್ಯ ಅವರು ಒಪ್ಪಿಕೊಂಡಿದ್ದಾರೆ. ನಾವು ಕೂಡ ಹಾಗೆ. ನಾವೆಂತಂದ್ರೆ ನಾವು ಯಾವಾಗಲೂ ನಾವು ಸರಿ ಅಂತ ಎಣಿಸ್ತೇವೆ, ಆದರೆ ನಿಜವಾಗಿ ನೋಡುದಾದ್ರೆ ನಾವು ಪ್ರತಿ ಸ್ಟೆಪ್ಪಲ್ಲಿ ಮಿಸ್ಟೇಕ್ ಮಾಡ್ತೇವೆ. ಯಾಕಂದ್ರೆ ಈ ನಾಲ್ಕು ಯಾವುದೆಲ್ಲ ಒಂದು ನಾವು ಭ್ರಮೆಗೆ ಒಳಗಾಗ್ತೇವೆ, ಇಲ್ಯೂಷನ್. ನಾವು ಹಗ್ಗವನ್ನು ನೋಡ್ತೇವೆ, ಹಾವು ಭಾವಿಸ್ತೇವೆ. ಮತ್ತು ಚೀಟಿಂಗ್ ಪ್ರೊಪೆನ್ಸಿಟಿ, ನಮ್ಮ ಹತ್ರ ಮೋಸ ಮಾಡುವ ಭಾವನೆ ಉಂಟು. ಮತ್ತು ಮಿಸ್ಟೇಕ್, ನಾವು ತಪ್ಪು ಮಾಡ್ತೇವೆ. ಮತ್ತು ನಮ್ಮ ಇಂದ್ರಿಯಗಳು ಇಂಪರ್ಫೆಕ್ಟ್, ಸೆನ್ಸಸ್ ಆರ್ ಇಂಪರ್ಫೆಕ್ಟ್. ಈ 4 ಕೊರತೆ ನಮ್ಮಲ್ಲಿ ಉಂಟು. ಹಾಗಾಗಿ ನಾವು ಪರ್ಫೆಕ್ಟ್ ಅಂತ ಹೇಳುವಾಗೂ ಇಲ್ಲ, ಅದು ನಾವು ಹೇಳ್ತಾ ಬಂದಿದ್ದೇವೆ ಎಲ್ಲರ ಹತ್ರ. ಯಾರು ಕೂಡ ಅವ ಸರಿ ಇದ್ದಾನೆ ಅಂತ ಹೇಳುವುದಿಲ್ಲ, ಸರಿ ಇಲ್ಲ ಅಂತ ಹೇಳುವುದಿಲ್ಲ, ಸರಿ ಇದ್ದಾನೆ ಅಂತ ಹೇಳುವಂಥದ್ದು. ಆದ್ರೆ ಆಧ್ಯಾತ್ಮಿಕ ಜರ್ನಿ ಸ್ಟಾರ್ಟ್ ಆಗುವಂಥದ್ದು ನಾವು ಎಲ್ಲಿ ಅಂದ್ರೆ ನಾವು ಸರಿ ಇಲ್ಲ ಅಂತ ನಮ್ಗೆ ಗೊತ್ತಾಗ್ಬೇಕು. ಆಕ್ಚುಲಿ ನಾವು ಸರಿ ಇಲ್ಲ. ಆದ್ರೆ ಯಾರಾದ್ರೂ ನಿಮ್ಮ ಹತ್ರ ಹೇಳಿದ್ರೆ ನೀನು ಸರಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸಿಟ್ಟು ಬರ್ತದೆ. ಸರಿ ಇಲ್ಲ, ನೀನು ಸರಿ ಇಲ್ಲ, ನಾನು ಸರಿ ಇದ್ದೇನೆ ಹಾಗೆ ಹೇಳ್ತೇನೆ. ಆಕ್ಚುಲಿ ನಾವು ಸರಿ ಇಲ್ಲ, ಅದು ಗೊತ್ತಾಗ. ನೋಡಿ, ಇಲ್ಲಿ ನಾರದ ಮುನಿಗೆ ವೇದವ್ಯಾಸರು ನಾರದ ಮುನಿ ಹೇಳುವಂಥದ್ದು. ವೇದವ್ಯಾಸ ಹೇಳಿದರು, ನೀವು ನನ್ನ ಬಗ್ಗೆ ಹೇಳಿದೆಲ್ಲ ಸಂಪೂರ್ಣವಾಗಿ ಸರಿ. ಎಸ್, ನನ್ನಲ್ಲಿ ಕೊರತೆ ಉಂಟು. ನಾವು ಎಂತ ಎಣಿಸೋದು, ನಾವು ಕೊರತೆ ಇಲ್ಲ, ನಾವು ಸರಿ ಇದ್ದೇವೆ ಅಂತ ಎಣಿಸೋದು. ಸರಿ ಇದ್ರೆ ನಾವು ಗೋಲೋಕದಲ್ಲಿ ಇರ್ತೀವಿ, ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ ಇಲ್ಲದ ಕಾರಣ ನಾವು ಇಲ್ಲಿದ್ದೇವೆ, ಇದು ನಾವು ತಿಳಿಬೇಕು. ಪ್ರಭುಪಾದ ಹೇಳ್ತಾರೆ, ಎವ್ರಿಬಡಿ ಈಸ್ ಥಿಂಕಿಂಗ್ ದಟ್ ಈಸ್ ಪರ್ಫೆಕ್ಟ್ ಇನ್ ಈಸ್ ಪೊಸಿಷನ್, ವಾಟ್ ಎವರ್ ಪೊಸಿಷನ್ ಈ ಮೈಟ್ ಬಿ. ಅಂದ್ರೆ ನಾವು ಯಾವ ಪೊಸಿಷನ್ ಇದ್ದೇವೆ, ಈಗ ದೊಡ್ಡ ಹೊಟ್ಟೆ ಅವ ಎಂತ ಎಣಿಸೋದು, ನಾನು ಸರಿ ಇದ್ದೇನೆ ಅಂತ. ಆದ್ರೆ ಇನ್ನೊಬ್ಬ ಹೇಳ್ತಾನೆ, ನಿಮ್ಗೆ ದೊಡ್ಡ ಹೊಟ್ಟೆ ಉಂಟು, ನಿಮ್ಗೆ ಸರಿ ಇಲ್ಲ ಅಂತ. ಯಾಕಂದ್ರೆ ತುಂಬಾ ದೊಡ್ಡ ಹೊಟ್ಟೆ ಇದ್ರೆ ನಮ್ಗೆ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಕೂಡ ಆಗ್ಲಿಕ್ಕಿಲ್ಲ. ಅಂದ್ರೆ ಎಂತ ಹೇಳುವಂತದ್ದು, ರೋಗ ಕೂಡ ಬರ್ತದೆ ಜಾಸ್ತಿ. ಮತ್ತೆ ಅಂದ್ರೆ ಫಿಟ್ ಆಗಿರ್ಬೇಕು. ಫಿಟ್ ಅಂದ್ರೆ ದೇಹದ ಭಾವನೆ ಅಲ್ಲ. ಹೆಚ್ಚಿನವರು ಈ ಫಿಲ್ಮ್ ಸ್ಟಾರ್ಸ್ ನವರೆಲ್ಲ, ಕ್ರಿಕೆಟ್ ಸ್ಟಾರ್ಸ್ ದೇಹದ ಭಾವನೆ ಇದ್ದಾರೆ, ಅದಲ್ಲ. 7 ಪ್ಯಾಕ್ 6 ಪ್ಯಾಕ್ ಅದಲ್ಲ. ಆದ್ರೆ ನಾವು ದೇಹವನ್ನು ಫಿಟ್ ಆಗಿರ್ಬೇಕು, ಯೋಗಿ ಆಗಿರ್ಬೇಕು. ರಾಣದ ನೋಡಿ, ಯೋಗಿ ಆಗಿ ಅಂದ್ರೆ ಬಾಡಿ ಯಾವಾಗಲೂ ಫಿಟ್ ಇರ್ಬೇಕು. ಹಾಗಾಗಿ ಇಲ್ಲಿ ಒಪ್ಪಿಕೊಂಡಿದ್ದಾರೆ ವೇದವ್ಯಾಸರು. ಹಾಗಿದ್ದರೂ ನನಗೆ ಸಮಾಧಾನ ದೊರೆತಿಲ್ಲ. ನನ್ನ ಅಸಮಾಧಾನ ಮೂಲ ಕಾರಣ ಯಾವುದೆಂಬುದು ಬಗ್ಗೆ ನಿಮ್ಮನ್ನು ಕೇಳುತ್ತಿದೆ. ನೋಡಿ, ವೇದವ್ಯಾಸರಲ್ಲಿ ಸರೆಂಡರ್ ಆಗಿದ್ದಾರೆ ನಾರದ ಮುನಿಗೆ. ಏಕೆಂದ್ರೆ ನೀವು ಲೌಕಿಕ ತಂದೆ ತಾಯಿಗಳ ಮಗನಾಗಿರದೆ ಸ್ವಯಂಭೂ ಎನಿಸಿಕೊಂಡ ಬ್ರಹ್ಮನ ಮಗನಾಗಿದ್ದೀರಿ. ಬ್ರಹ್ಮ ಸ್ವಯಂಭೂ ಅಂದ್ರೆ ನಮ್ಮ ಈ ತಾಯಿಯ ಗರ್ಭದಲ್ಲಿ ಬಂದದಲ್ಲ, ಗರ್ಭದ ವಿಷ್ಣುನ ಹೊಕ್ಕಳಿಂದ ಬಂದದ್ದು ಸ್ವಯಂಭೂ ಯಾರು? ನಮ್ಮ ಬ್ರಹ್ಮ ಸ್ವಯಂಭೂ ಅಂದ್ರೆ ಸ್ವಯಂ ಹುಟ್ಟಿದಂಥದ್ದು. ಅಪರಿಮಿತ ಜ್ಞಾನಿಗಳಾಗಿದ್ದೀರಿ. ಈಗ ಭಾವಾರ್ಥ, ಈ ಭೌತಿಕ ಪ್ರಪಂಚದಲ್ಲಿರುವ ಪ್ರತಿ ವ್ಯಕ್ತಿಯು ತನ್ನ ದೇಹ ಅಥವಾ ಮನಸ್ಸನ್ನೇ ಆತ್ಮ ಎಂದು ಭಾವಿಸ್ತಾನೆ. ನೋಡಿ, 99% ಜನರು ಕಲಿಯುಗದಲ್ಲಿ ಎಲ್ಲರೂ ಯಾವುದು ದೇಹ ಮತ್ತೆ ಮನಸ್ಸನ್ನೇ ಆತ್ಮ ಅಂತ ಭಾವಿಸ್ತಾರೆ. ಆದ್ದರಿಂದಲೇ ಈ ಭೌತಿಕ ಪ್ರಪಂಚದಲ್ಲಿ ಸೃಷ್ಟಿಯಾಗಿರುವ ಜ್ಞಾನವೆಲ್ಲವೂ ದೇಹ ಅಥವಾ ಮನಸ್ಸಿಗೆ ಸಂಬಂಧಪಟ್ಟದಾಗಿದೆ. ಈಗ ನಾವು ಶಾಲೆಯಿಂದ ಕಾಲೇಜ್ ಎಲ್ಲ ಕಲಿತೇವೆ, ಇದೆಲ್ಲ ದೇಹ ಮತ್ತೆ ಮನಸ್ಸಿಗೆ ರಿಲೇಟೆಡ್.
ಆತ್ಮಕ್ಕೆ ಇಲ್ಲ. ಇದೇ ಎಲ್ಲ ನಿರಾಶೆ ಮೂಲ ಕಾರಣ. ಹಾಗಾಗಿ ಎಲ್ಲರಿಗೂ ನಿರಾಶೆ ಉಂಟು. ಈಗ ನೋಡಿ, ಜನರದು ಐಡಿಯಾ ಅಂತ, ಹೆಚ್ಚಿನವರು ಈ ಅಡ್ವಾನ್ಸ್ ಕಂಟ್ರಿ ಅಲ್ಲಿ ತುಂಬಾ ಖುಷಿ ಉಂಟು ಎಲ್ಲ ನೋಡಿ. ಮಕ್ಕಳನ್ನು ಎಲ್ಲಿ ಕಳಿಸುವಂತದ್ದು? ಮಕ್ಕಳನ್ನು ಕಳಿಸುವಂತದ್ದು ಹೆಚ್ಚಿನವರು ಈಗ ಸ್ವಲ್ಪ ಹಣ ಇದ್ರೆ ಈ ಅವ ಸ್ಟೇಟ್ಸ್ ಅಲ್ಲಿ ಕಲಿಬೇಕು, ಅವ ಈ UK ಅಲ್ಲಿ ಕಲಿಬೇಕು, ಈ ರೀತಿ ಎಲ್ಲರೂ ಕಲಿಸುವಂತ. ಯಾಕಂದ್ರೆ ಅಲ್ಲಿ ಅವರಿಗೆ ಏನು ತೊಂದರೆ ಇಲ್ಲ. ತಪ್ಪು ಇದು, ಮೂರ್ಖತನ ಇದೆ. ಪ್ರಭುಪಾದ ಹೇಳ್ತಾರೆ, ಜನ್ಮ ಮೃತ್ಯು ಜರವ್ಯಾಧಿ ಇಲ್ಲಿ ಕೂಡ ಉಂಟು. ಅದು ಜನರಿಗೆ ಎಷ್ಟು ಅಂಧಕಾರದಲ್ಲಿ ಇದ್ದಾರೆ ಅಂದ್ರೆ ನೋಡಿ. ಸೇಮ್ ಇದು ಯಾವ್ದು, ಕತ್ತೆ ಅಂತ ಮಾಡುವಂತದ್ದು. ಈ ಡೋಬಿಯವ ಕತ್ತೆಯ ಮೇಲೆ ಬಟ್ಟೆ ಹಾಕ್ತಾನೆ, ಮತ್ತೆ ಕತ್ತೆ ಎಣಿಸುದು, ನಾನು ಈ ಬಟ್ಟೆಯನ್ನು ಕೊಂಡು ಹೋದ್ರೆ ನನ್ನ ಯಜಮಾನನಿಗೆ ಊಟ ಹಾಕ್ತಾನೆ. ಅದೇ ರೀತಿ ಎಲ್ಲರೂ ಕತ್ತೆದಾರ. ಅಂದ್ರೆ US, UK, ಈ ಆಸ್ಟ್ರೇಲಿಯಾ, ಈ ಕೆನಡಾ, ಇದೆಲ್ಲ ಡೆವಲಪ್ ಕಂಟ್ರಿ. ಅಲ್ಲಿ ಇದ್ರೆ ನಾವು ತುಂಬಾ ಖುಷಿಯಾಗಿರ್ತೇವೆ, ಸುಖ ಇಲ್ಲ ಸರ್. ಈಗ ಮೊನ್ನೆ ಕೊರೋನಾ ಬಂತು, ಅಮೆರಿಕದವರು ಕೂಡ ತುಂಬಾ ಸತ್ತಿದ್ದಾರೆ, ಚೈನಾ ಕೂಡ ಸತ್ತಿದೆ, ಎಲ್ಲ ಸತ್ತಿದೆ, ಅಡ್ವಾನ್ಸ್ ಕಂಟ್ರಿ, ಜಪಾನ್ ಎಲ್ಲ. ಇದು ನಮ್ಮ ಮೇನ್ ಕೊರತೆ. ನಮ್ಮ ಮಕ್ಕಳನ್ನು ಕೂಡ ಪ್ರಭಾದ ಹೇಳ್ತಾರೆ ರ್ಯಾಟ್ ರೇಸ್ ಅಲ್ಲಿ ಹಾಕುವಂಥದ್ದು. ನಿನ್ಗೆ ಇಷ್ಟು ಕಲಿಬೇಕು, ಮತ್ತೆ ನಿಮ್ಗೆ ಇಲ್ಲಿ ಇಷ್ಟು ಕೆಲಸ ಸಿಗ್ತದೆ, ಅಮೆರಿಕದ ಕೆಲಸ ಸಿಗ್ತದೆ. ಮತ್ತೆ ಕೆಲವರು ಹೆಚ್ಚಿನವರು 90% ಪೇರೆಂಟ್ಸ್ ಮಕ್ಕಳನ್ನು ಅಲ್ಲಿ ಕಲಿಸ್ಲಿಕ್ಕೆ ನೋಡ್ತಾರೆ. ಅಲ್ಲ, ಇದು ವಿದ್ಯೆ ಅಲ್ಲ, ಇದು ಅವಿದ್ಯೆ ನೋಡಿ. ಆದ್ರಿಂದಲೇ ಈ ಭೌತಿಕ ಪ್ರಪಂಚದಲ್ಲಿ ಸೃಷ್ಟಿಯಾಗಿರೋ ಜ್ಞಾನವೆಲ್ಲವೂ ದೇಹ ಅಥವಾ ಮನಸ್ಸಿಗೆ ಸಂಬಂಧಪಟ್ಟದಾಗಿದೆ, ಆತ್ಮಕ್ಕೆ ಇಲ್ಲ. ಇದೇ ಎಲ್ಲ ನಿರಾಶೆಯ ಮೂಲ ಕಾರಣ. ಎಲ್ಲರೂ ನಿರಾಶೆ. ಈಗ ನೋಡಿ, ಈ ದೊಡ್ಡ ದೊಡ್ಡ ಕಂಪನಿದ ಹೆಡ್ಸ್ ಎಲ್ಲ, ಅವರೆಲ್ಲ ನೆಕ್ಸ್ಟ್ ಏಪ್ರಿಲ್ ಇಲ್ಲದೆ ಮೇ ತಿಂಗಳು, 1 ತಿಂಗಳು ರಜೆ ಆಗ್ತಾರೆ. ಫ್ಯಾಮಿಲಿ ಒಟ್ಟಿಗೆ ಹೋಗುವುದೆಲ್ಲಿಗೆ? ಇಟಲಿ, ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಮತ್ತೆ ಇಂಗ್ಲೆಂಡ್. ಅವರ ಲೆಕ್ಕ ಪ್ರಕಾರ ಇದು ಸ್ವರ್ಗ ಅಂತ ಉಂಟು. ಅಲ್ಲಿ 1 ತಿಂಗಳು ಇರ್ತಾರೆ, ಮತ್ತೆ ಅವರ ಸ್ಟೇಟಸ್ ಅಲ್ಲಿ ಇರ್ತಾರೆ. ಅಲ್ಲಿ ಹೋಗಿ ಬಂದ ಮೇಲೆ ವಿ ಎಂಜಾಯ್ಡ್, ವಿ ವೇರ್ ಹ್ಯಾಪಿ ಇನ್ ದಟ್ ಪ್ಲೇಸ್ ಅಂತ ಹೇಳ್ತಾರೆ. ಆದ್ರೆ ಇದು ಕ್ಷಣಿಕ, ಅವ್ರಿಗೆ ಸುಖ ಇನ್ನು ಎಂತ ಅಂತ ಗೊತ್ತಿಲ್ಲ ನೋಡಿ. ಅದಕ್ಕೆ ಎಲ್ಲ ಶತದಡ್ಡರು. ವೇದವ್ಯಾಸರು ಆಗಲೇ ಹೇಳಿದ್ದಾರೆ, ಮಂದ ಸುಮಂದ. ಮಂದ ಅಂದ್ರೆ ದಡ್ಡರು, ಸುಮಂದ ಅಂದ್ರೆ ಶತದಡ್ಡರು. ಕಲಿಗಳ ಜನರೆಲ್ಲ ಶತದಡ್ಡರು, ಅವರಿಗೆ ಆತ್ಮ ಎಂತ ಗೊತ್ತಿಲ್ಲ, ಸಂಬಂಧಪಟ್ಟಿದ್ದಾರೆ. ಇದೆಲ್ಲ ನಿರಾಶೆಯ ಮೂಲ ಕಾರಣ. ಲೌಕಿಕ ವಿಷಯಗಳಲ್ಲಿ ಬಹಳ ಪಂಡಿತನಾದವನಿಗೂ ಸಹ ಇದು ಸುಲಭವಾಗಿ ತಿಳಿಯುವುದಿಲ್ಲ ನೋಡಿ. ಸೋಕಾಲ್ಡ್ ಎಜುಕೇಶನ್, PhD, MD, MBBS, MTech, ದೊಡ್ಡ ದೊಡ್ಡ ವಿದ್ಯೆ ಎಲ್ಲ ಕಲಿತಾರೆ. ಅವರಿಗೆ ಇದು ಗೊತ್ತಿಲ್ಲ ಆತ್ಮದ ಬಗ್ಗೆ. ಮತ್ತೆ ಎಂತ? ಏನೂ ಇಲ್ಲ, ಯೂಸ್ಲೆಸ್ ಅಂದ್ರೆ ಈಗ ಕೆಲವರು ಹೇಳ್ತಾರೆ ನಾವು ಅವರಾಗಿರ್ಬೇಕು. ಎಷ್ಟು ವರ್ಷ ಅವ್ರಿಗೆ ಇರ್ಲಿಕ್ಕೆ ಆಗ್ತದೆ? ಈಗ ನೋಡಿ, ಈ ಫಿಲ್ಮ್ ಸ್ಟಾರ್, ಈ ಹೇಮಮಾಲಿನಿ, ಅವಳ ಟೈಮಲ್ಲಿ ತುಂಬಾ ಚೆಲುವೆ. ಈಗ ನಮಗೆ ಅವಳು ಇಸ್ಕಾನ್ ಫಾಲೋವರ್, ಹಾಗಾಗಿ ನಾನು ಅವಳ ಹೆಸರು ಹೇಳಿದೆ, ಉಳಿದವ್ರದ್ದು ಬೇಡ. ಅವಳಿಗೆ ಆಲ್ಮೋಸ್ಟ್ ನಮ್ಮ ಗೋಪಾಲಕೃಷ್ಣ ಮಹಾರಾಜ್ ಅಸೋಸಿಯೇಟ್ ಆಗಿದ್ದಾಳೆ, ದೀಕ್ಷೆ ಕೂಡ ಸಿಗ್ಬೋದೇನ. ಹಾಗಾಗಿ ಅವಳ ಬಗ್ಗೆ ಹೇಳುವ, ಯಾಕಂದ್ರೆ ಕೃಷ್ಣ ಪ್ರಶ್ನೆ ಅವಳು ಫಾಲೋ ಮಾಡ್ತಾಳೆ. ಹೇಮಮಾಲಿನಿ ಅವಳ ಟೈಮಲ್ಲಿ ತುಂಬಾ ಚೆಲುವೆ, ಅಂದ್ರೆ 40 ವರ್ಷದ ಹಿಂದೆ, ಆಲ್ಮೋಸ್ಟ್ 80s ಅಲ್ಲಿ. ಈಗ ಎಂತ? ಈಗ ಅವಳು ಚೆಲುವೆ ಇಲ್ಲ, ಯಾಕಂದ್ರೆ ಅವಳಿಗೆ ಪ್ರಾಯ ಆಗಿದೆ. ಅವಳು more than 65. ಅದು ಚೆಲುವೆಲ್ಲ ಹೋಗಿದೆ. ಇದು ನಾವು ಅರ್ಥ ಮಾಡ್ಬೇಕು. ಆದ್ರೆ ನಮ್ಗೆ ಎಂತ ಅಂದ್ರೆ ಇದರಿಂದ ಇದ್ದೇವೆ. ಆರ್ಟಿಫಿಷಿಯಲ್ ಎಂತ ಹೇಳೋದು, ಆರ್ಟಿಫಿಷಿಯಲ್ ನಾವು ಈ ರೂಪದ ಕಡೆ ಇದ್ದೇವೆ. ನಿಜವಾದ ರೂಪ ಕೃಷ್ಣನಲ್ಲಿ ಉಂಟು, ಅದು ಕ್ಷಯಿಸುವುದಿಲ್ಲ. ನಮ್ಗೆ ಅದು ಬೇಡ, ನಮ್ಗೆ ಈ ಆರ್ಟಿಫಿಷಿಯಲ್ ಹಿಂದೆ ಇದ್ದೇವೆ. ಹಾಗಾಗಿ ಲೌಕಿಕ ವಿಷಯಗಳಲ್ಲಿ ಬಹಳ ಪಂಡಿತನಾಗಿದ್ದವನಿಗೂ ಸಹ ಇದು ಸುಲಭವಾಗಿ ತಿಳಿಯುವುದು. ಆದ್ರಿಂದ ಎಲ್ಲ ಶ್ಲೋಕಗಳ ಮೂಲ ಕಾರಣವನ್ನು ಪರಿಹರಿಸಿಕೊಳ್ಳಬೇಕಾದರೆ ನಾದದಂತ ಮಹಾವ್ಯಕ್ತಿಯ ಬಳಿ ಹೋಗುವುದೇ ಒಳ್ಳೆಯದು. ಹಾಗಾಗಿ ನಿಮ್ಗೆ ಎಲ್ಲದಕ್ಕೆ ನಿಮ್ಗೆ ಸೊಲ್ಯೂಷನ್ ಸಿಗ್ಬೇಕಿದ್ರೆ
ನಾರದ ಮುನಿ ಅಂತ ಶುದ್ಧ ಭಕ್ತರ ಕಡೆ ನೀವು ಹೋಗ್ಬೇಕು, ನಿಮ್ಗೆ ಫೈನಲ್ ಸೊಲ್ಯೂಷನ್ ಸಿಗ್ತದೆ. ನಾರದ ಬಳಿಗೆ ಏಕೆ ಹೋಗ್ಬೇಕು ಎನ್ನುವುದು ಹೀಗೆ ವಿವರಿಸಲಾಗಿದೆ. ಶ್ಲೋಕ 6. ಸವೈ ಭವಾನ್ ವೇದ ಸಮಸ್ತ ಗುಹ್ಯಂ ಉಪಾಸಿತ ಯತ್ ಪುರುಷ ಪುರಾಣ ಪರಾವರೇಶ ಮನಸಾ ಏವ ವಿಶ್ವಂ ಸೃಜತಿ ಅವತಿ ಅತಿ ಗುಣೈ ಅಸಂಗ. ಏ ಸ್ವಾಮಿ, ನಿಮಗೆ ರಹಸ್ಯಾತ್ಮಕವಾದ ಪ್ರತಿಯೊಂದು ವಿಚಾರ ತಿಳಿದಿದೆ. ಏಕೆಂದ್ರೆ ಈ ಭೌತಿಕ ಜಗತ್ತಿನ ಸೃಷ್ಟಿ ಲಯಗಳಿಗೆ ಕಾರಣ ಆಧ್ಯಾತ್ಮಿಕ ಪಾಲಕನು ತ್ರಿಗುಣಾತೀತ ಆದ ಪರಮಪುರುಷನ ನೀವು ಪೂಜಿಸ್ತೀರಿ. ನೋಡಿ, ನಾವು ಇಲ್ಲಿ ವೇದವ್ಯಾಸರು ಅಂತ ಹೇಳುವಂತದ್ದು ನಿಮ್ಗೆ ಎಲ್ಲ ವಿಷಯ ತಿಳಿದಿರುಂಟು. ಯಾಕೆಂದ್ರೆ ನೀವು ದೇವತ ಪರಮಪುರುಷನನ್ನು ಪೂಜೆ ಮಾಡ್ತೀರಿ. ತ್ರಿಗುಣಾತೀತ ಆದ ಪರಮಪುರುಷನ ನೀವು ಪೂಜಿಸ್ತೀರಿ. ಭಾವಾರ್ಥ, ಯಾರು ಸಂಪೂರ್ಣವಾಗಿ ಸೇವೆಯಲ್ಲಿ ನಿರತನಾಗಿರುವವನು ಅವನು ಎಲ್ಲ ಜ್ಞಾನದ ಸಂಕೇತವಾಗಿದ್ದಾನೆ. ನೋಡಿ, ಸೇವೆಯಿಂದ ಮಾತ್ರ ಇಲ್ಲಿ ಕೂಡ ನೋಡಿ, ನಾರದ ಮುನಿ ಸೇವೆ ಮಾಡ್ತಿದ್ದಾರೆ. ಯಾರಿಗೆ? ಕೃಷ್ಣನಿಗೆ. ಕೃಷ್ಣ ಪ್ರಚಾರ ಮಾಡ್ತಿದ್ದಾರೆ. ಹಾಗಾಗಿ ಸೇವೆಯಿಂದ ಮಾತ್ರ ನಮಗೆ ಕೃಷ್ಣನ ಬಗ್ಗೆ ತಿಳಿಯುವುದು ಹೊರತು ನಮ್ಮ ಜ್ಞಾನದಿಂದಲ್ಲ, ಸೋ ಕಾಲ್ಡ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಅಲ್ಲ. ಇದನ್ನು ತಿಳಿಬೇಕು. ಯಾರು ಸಂಪೂರ್ಣವಾಗಿ ಸೇವೆಯಲ್ಲಿ ನಿರತನಾಗಿರುವವನೋ ಅವನು ಎಲ್ಲ ಜ್ಞಾನದ ಸಂಕೇತವಾಗಿದ್ದಾನೆ. ಇದು ನಿಮಗೆ ಆಲ್ರೆಡಿ ಹೇಳಿದ್ದಾನೆ. ಎಂತಂದ್ರೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಒಂದು ಮ್ಯಾಜಿಕ್ ಎಂತ ಅಂದ್ರೆ, ಈ ಜಪ ಮಾಡ್ತಾ ಮಾಡ್ತಾ ಸೇವೆ ಮಾಡ್ತಾ ಇದ್ರೆ ಎಲ್ಲವೂ ತಿಳಿತಾ ಬರ್ತದೆ. ಎಲ್ಲ ಇದೊಂದು ಮ್ಯಾಜಿಕ್. ಅದು ಜನರು ಎಂತ ಅಂದ್ರೆ ತುಂಬಾ ಕಲಿಬೇಕು ಇಲ್ಲ, ಸಿಂಪಲ್ ಜಪ 16 ಸತಿ ಜಪ ಮಾಡಿ ಸೇವೆ ಮಾಡಿ, ಇಷ್ಟು ಮಾಡಿದ್ರೆ ಸಾಕು. ಮತ್ತೆ ಸಾಧು ಸಂಘ ಮಾಡಿ, ಈ 3 ಮಾಡಿದ್ರೆ ನೀವು ಪ್ರೋಗ್ರೆಸ್ ಆಗ್ತೀರಿ, ಎಲ್ಲವೂ ನಿಮಗೆ ತಿಳಿತಾ ಬರ್ತದೆ. ಆಗ ಇಲ್ಲಿ ನಾರದ ಮುನಿ ಕೂಡ ಅದೇ, ಯಾರು ಸಂಪೂರ್ಣವಾಗಿ ಸೇವೆಯಲ್ಲಿ ನಿರತವಾಗಿರುವನೋ ಅವನೆಲ್ಲಾ ಜ್ಞಾನದ ಸಂಕೇತವಾಗಿಲ್ಲ. ಭಗವಂತನನ್ನು ಹಾಗೆ ಸೇವಿಸುವ ಭಕ್ತನು ಸಹ ಪರಮ ಪುರುಷನ ಗುಣಗಳನ್ನೇ ಹೊಂದಿ ಪರಿಪೂರ್ಣನಾಗಿರುತ್ತಾನೆ. ನೋಡಿ, ಈಗ ಕೃಷ್ಣನಲ್ಲಿದ್ದ ಎಲ್ಲ ಗುಣಗಳು ನಾರದ ಮುನಿಯದ್ದು ಇತ್ತು. ಯಾಕೆಂದ್ರೆ ಕೃಷ್ಣನಿಗೆ ಹೇಗೆ ಎಲ್ಲಾ ಬ್ರಹ್ಮಾಂಡಕ್ಕೆ ಹೋಗ್ಲಿಕ್ಕೆ ಅನುಮತಿ ಇತ್ತು, ಅದೇ ರೀತಿ ನಾರದ ಮುನಿ ಕೂಡ ಅದೇ ಸೇಮ್ ಅನುಮತಿ ಉಂಟು. ಮತ್ತೆ ಎಲ್ಲ ಗುಣಗಳು ಅದು ರಿಫ್ಲೆಕ್ಟ್ ಆಗ್ತದೆ. ಯೋಗ ಶಕ್ತಿಯ ಬಲದಿಂದ ಲಭಿಸುವ ಅಷ್ಟಸಿದ್ಧಿಗಳು ಸಹ ಅವನ ದೈವಿ ಸಂಪತ್ತಿನ ಎದುರು ಏನೂ ಅಲ್ಲ. ನೋಡಿ, ಈ ಯೋಗಿಗಳಿಗೆಲ್ಲ ಅಷ್ಟಸಿದ್ಧಿಗಳು ಬೇಕು. ಆದ್ರೆ ಈ ಭಕ್ತ ಆಕ್ಚುಲಿ ಭಕ್ತನ ಹತ್ರ ಈ ಅಷ್ಟಸಿದ್ಧಿಯೆಲ್ಲ ಇರ್ತದೆ, ಆದ್ರೆ ಅವ ಮಿಸ್ಯೂಸ್ ಮಾಡುವುದಿಲ್ಲ, ಅದನ್ನು ಉಪಯೋಗಿಸುವುದಿಲ್ಲ. ಆದ್ರೆ ಅವನ ಹತ್ರ ದೈವಿ ಸಂಪತ್ತು ಇರ್ತದೆ, ಆ ದೈವಿ ಗುಣಗಳಿರ್ತದೆ. ಆ ದೈವಿ ಗುಣದ ಎದುರು ಅಷ್ಟಸಿದ್ಧಿ ಏನೂ ಅಲ್ಲ. ಎಲ್ಲ ಯೋಗಿಗಳು ಹಿಮಾಲಯದಲ್ಲಿ ತಪಸ್ ಮಾಡುದು ಯಾಕೆ? ಅವರಿಗೆ ಸಿದ್ಧಿ ಬೇಕು. ಈಗ ಹಿರಣ್ಯಕಶಿಪು ಕೂಡ ಕೇಳಿದೆ ಅಂತ ಬ್ರಹ್ಮನ ಹತ್ರ, ನನಗೆ ಅಮರ ಆಗಬೇಕು, ನನಗೆ ಆ ಸಿದ್ಧಿ ಕೊಡು. ಹಾಗಾಗಿ ನಮಗೆ ಕೂಡ ಅದೇ ಇರುವಂತದ್ದು ಇಚ್ಛೆ, ಸಿದ್ಧಿ ಬೇಕು ನಮ್ಗೆ. ಕೃಷ್ಣ ಚೈತನ್ಯ, ಸಾರಿ. ಹಾಗೆ ನಮ್ಗೆ ಎಲ್ಲರಿಗೂ ಕೂಡ ಈ ಸಿದ್ಧಿ ಬೇಕು. ಆದ್ರೆ ಈ ಸಿದ್ಧಿ ಶುದ್ಧ ಭಕ್ತರಿಗೆ ಬೇಡ ಅದು. ಯಾಕೆಂದ್ರೆ ಅವರ ದೈವಿ ಸಂಪತ್ತಿನ ಎದುರು ಏನೂ ಅಲ್ಲ ಸಿದ್ಧಿ. ಪ್ರತಿಯೊಬ್ಬ ಜೀವಿಯು ಸಿದ್ಧಿಯನ್ನು ಪಡೆಯಲು ಯತ್ನಿಸ್ತಾನೆ, ಎಲ್ಲರಿಗೂ ಸಿದ್ಧಿ ಬೇಕು. ನೋಡಿ, ಈ ಮಾಯಾವಾದಿಗಳು ನೋಡಿ, ಅವರು ಹೇಳುವಂಥದ್ದು ಸಾಯುಜ ಮೋಕ್ಷ, ದೇವರು ಒಂದಾಗುವುದು. ಯಾಕಂದ್ರೆ ಅವರು ದೇವರಾಗಬೇಕು, ಅದು ಸಿದ್ಧಿ ಬೇಕು ಅವರಿಗೆ. ಆದ್ರೆ ಇದು ಕೂಡ ಇಂದ್ರಿಯ ಸುಖ, ದಯವಿಟ್ಟು ಇದು ಒಳ್ಳೇದಲ್ಲ. ನಾರದಂತ ಭಕ್ತರು ಅಂತ ಆಧ್ಯಾತ್ಮಿಕ ಸಿದ್ಧಿಯ ಫಲವಾಗಿ ಅದ್ಭುತವಾಗಿ ವ್ಯವಹರಿಸಬಲ್ಲರು. ಅವರಿಗೆ ಆಧ್ಯಾತ್ಮಿಕ ಸಿದ್ಧಿ ಅಂದ್ರೆ ಎಲ್ಲ ಕಡೆ ಹೋಗ್ಬೋದು ಅವರಿಗೆ. ನಾರದರು ಪರಮಪುರುಷನಿಗೆ ಸಮಾನಲ್ಲವಾದರೂ 100ಕ್ಕೆ 100ರಷ್ಟು ಪಕ್ವವಾದ ಜೀವಿಗಳ ಎನ್ನಬಹುದು. ಸೇಮ್ ಅಲ್ಲ ದೇವತಾ ಪುರುಷ, ಆದ್ರೆ ಅವರು 100ಕ್ಕೆ 100 100% ಡಿವೋಟಿ, ಪಕ್ವವಾದ ಜೀವಿಗಳು. ಹಾಗಾಗಿ ನಾವು ನಾರದ ಮುನಿಯನ್ನು ಪೂಜಿಸಬೇಕು. ಎಸ್, ಶ್ಲೋಕ 7. ತ್ವಂ ಪರ್ಯಟನ್ ಅರ್ಕ ಇವ ತ್ರಿಲೋಕಿಂ ಅಂತಚರ ವಾಯು ಇವ ಆತ್ಮಸಾಕ್ಷಿ ಪರಾವರೇ ಬ್ರಹ್ಮಣಿ ಧರ್ಮತ ವೃತ್ತೈ ಸ್ನಾತಸ್ಯ ಮೇ ನ್ಯೂನಂ ಅಲಂ ವಿಚಕ್ಷವಾ. ತಾವು ಸೂರ್ಯನಂತೆ 3 ಲೋಕಗಳಲ್ಲಿ ಎಲ್ಲ ಕಡೆ ಸಂಚರಿಸಬಲ್ಲಿರಿ.
ಗಾಳಿಯಂತೆ ಪ್ರತಿಯೊಬ್ಬನ ಅಂತರಂಗದೊಳಗೆ ಹಾಯಬಲ್ಲಿದೆ. ಹೀಗಿರುತ್ತಾ ನೀವು ಸರ್ವವ್ಯಾಪಕನಾದ ಪರಮಾತ್ಮನಂತೆ ಇದ್ದೀರಿ. ನಾನು ವೃತಧರ್ಮಬದ್ಧವಾದ ಜೀವನ ನಡೆಸುತ್ತಾ ದೈವ ಧ್ಯಾನದಲ್ಲೂ ತನ್ಮಯವಾಗಿದ್ದರೂ ನನ್ನಲ್ಲಿ ಏನು ನ್ಯೂನತೆ ಇದೆ, ಅದು ಏನು ಎನ್ನುವುದನ್ನು ತಾವು ಶೋಧಿಸಿ ಹೇಳಬೇಕು. ಇಲ್ಲಿ ಹೇಳುವಂಥದ್ದು ನಾರದ ಮುನಿಗೆ ಯಾವ ಲೋಕ ಕೂಡ ಹೋಗ್ಬೋದು, ಅಷ್ಟು ರೈಟ್ಸ್ ಕೊಟ್ಟಿದ್ದಾರೆ ಕೃಷ್ಣ ದೇವೋತ್ತಮ ಪುರುಷ. ಗಾಳಿಯಂತೆ ಪ್ರತಿಯೊಬ್ಬನ ಅಂತರಂಗದಲ್ಲೂ ಹಾಯಬಲ್ಲಿರಿ. ಹೀಗಿರುತ್ತಾ ನೀವು ಸರ್ವವ್ಯಾಪಕನಾದ ಪರಮಾತ್ಮನೇ ಇದ್ದೀರಿ. ಅಂದ್ರೆ ಕೃಷ್ಣನಿಗೆ ಎಂತೆಲ್ಲ ಇದುಂಟು, ಸೇಮ್ ನಾರದ ಮುನಿ ಕೂಡ ಅದೇ ಉಂಟು. ನಾನು ವೃತಧರ್ಮಬದ್ಧವಾದ ಜೀವನ ನಡೆಸುತ್ತಾ, ವೇದವ್ಯಾಸರು ವೃತಧರ್ಮ ಜೀವನ ನಡೆಸ್ತಾ ಇದ್ದಾರೆ, ದೈವ ಧ್ಯಾನದಲ್ಲೇ ತನ್ಮಯನಾಗಿದ್ದರು ನನ್ನಲ್ಲಿ ನ್ಯೂನತೆ ಉಂಟು, ನನ್ನಲ್ಲಿ ಕೊರತೆ ಉಂಟು. ಅದು ಎಂತ ಕೊರತೆ ಅಂತ ನೀವು ಹೇಳಿ. ದಿವ್ಯವಾದದರ ಸಾಕ್ಷಾತ್ ಪುಣ್ಯ ಕಾರ್ಯಗಳು, ದಿವ್ಯ ಪೂಜೆ, ಧ್ಯಾನ, ದಯೆ, ಅಹಿಂಸೆ ಮತ್ತು ನಿಯಮಪೂರ್ವಕವಾದ ಶಾಸ್ತ್ರಧ್ಯಾನ ಇವು ಯಾವಾಗಲೂ ಸಹಾಯಕವಾದ. ನೋಡಿ, ವೇದವ್ಯಾಸರು ಇದನ್ನೆಲ್ಲ ಮಾಡಿದ್ದಾರೆ. ಸಾಕ್ಷಾತ್ ಪುಣ್ಯ ಕಾರ್ಯಗಳು, ದೈವ ಪೂಜೆ, ದಾನ, ದಯೆ, ಅಹಿಂಸೆ ಇದೆಲ್ಲ ನಮಗೆ ಆಧ್ಯಾತ್ಮಿಕದಲ್ಲಿ ಪ್ರೋಗ್ರೆಸ್ ಮಾಡಲಿಕ್ಕೆ ಅನುಕೂಲ ಮಾಡ್ತದೆ. ನೆಕ್ಸ್ಟ್ 8ನೇ ಶ್ಲೋಕ. ಶ್ರೀನಾರದ ಉವಾಚ ಭವತ ಅನುದಿತ ಪ್ರಾಯಂ ಯಶ ಭಗವತ ಅಮಲಂ ಯೇನ ಏವ ಅಸೌ ನ ತುಷ್ಯೇತ ಮನ್ಯೇತ ದರ್ಶನಂ ಕಿಲಂ. ನಾರದರು ಹೇಳಿದರು, ನೀವು ಪರಮ ಪುರುಷನ ಮಹೋನ್ನತವು ನಿರ್ಮಲವೂ ಆದ ಮಹಿಮೆಯನ್ನು ಸಾರುವ ಕೆಲಸವನ್ನು ಮಾಡಿಲ್ಲ. ಭಗವಂತನ ದಿವ್ಯೇಂದ್ರಗಳನ್ನು ತುಷ್ಟಿಗೊಳಿಸದ ದಾರ್ಶನಿಕ ಸಿದ್ಧಾಂತವು ಅಂತ ಬೆಳೆಯುಳ್ಳದೇನೂ ಅಲ್ಲ. ಹೀಗೆ ಹೇಳ್ತಿದ್ದಾರೆ, ಕಾರಣ ಹೇಳ್ತಿದ್ದಾರೆ. ನಿಮ್ಮ ಈ ಅಸಂತುಷ್ಟಿಗೆ ಕಾರಣ ಅಂತಂದ್ರೆ ನೀವು ಭಗವಂತನನ್ನು ಹೊಗಳಿ ಬರಲಿಲ್ಲ, ಮಹಿಮೆಯನ್ನು ಸಾರುವ ಕೆಲಸವನ್ನು ನೀವು ಮಾಡಲಿಲ್ಲ. ಭಗವಂತ ದಿವ್ಯ ತುಷ್ಟಿಗೊಳಿಸುವ ದಾರ್ಶನಿಕ ಸಿದ್ಧಾಂತವು ಅಂತ ಬೆಳೆಯುವುದಕ್ಕೆ ಏನು ಅಲ್ಲ. ಅಂದ್ರೆ ಈ ಫಿಲಾಸಫಿ, ಯಾವ ಫಿಲಾಸಫಿ ನೀವು ಬರ್ತಿದ್ದೀರಿ ಅದು ಭಗವಂತನ ಇಂದ್ರಿಯಗಳನ್ನು ಖುಷಿ ಪಡಿಸುವುದಿಲ್ಲವೋ ಅಂತ ಫಿಲಾಸಫಿ ಏನು ಅಲ್ಲ, ಅದು ವರ್ತ್ಲೆಸ್, ಯೂಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ನೋಡಿ, ತುಂಬಾ ಸಂಸ್ಥೆಗಳು ದೊಡ್ಡ ದೊಡ್ಡ ಪುಸ್ತಕ ಬರೀತಾರೆ, ಅಲ್ಲಿ ಭಗವಂತ ಕೃಷ್ಣನ ಗ್ಲೋರಿಫಿಕೇಶನ್ ಇಲ್ಲ, ಅದು ವೇಸ್ಟ್ ಅಂತ ನಾರದನು ಹೇಳುವಂಥದ್ದು. ಈಗ ಭಾವಾರ್ಥಕ್ಕೆ ಬರುವ, ನಿತ್ಯನಾದ ಪ್ರಭುವಿಗೆ ನಿತ್ಯನಾದ ದಾಸನಾಗಿರುವುದೇ ಜೀವಿಯ ಪರಮ ಪುರುಷನೊಂದಿಗೆ ಸಹಜವಾದ ಇರಬೇಕಾದ ಶಾಶ್ವತ ಸಂಬಂಧ. ಜೀವಿಯರ ಸ್ವರೂಪವಾಗಿ ನಿತ್ಯ ಕೃಷ್ಣ ದಾಸ, ನಾವು ಕೃಷ್ಣನ ನಿತ್ಯ ಸೇವಕರು, ಇದು ಎಲ್ಲ ಜೀವಿಗಳ ಇದು. ಹಾಗಾಗಿ ತುಂಬಾ ಸೋಕಾಲ್ಡ್ ಬೋಗಸ್ ಸಂಸ್ಥೆಗಳುಂಟು, ಅವರು ಬರೀತಾರೆ, ಅಲ್ಲಿ ಕೃಷ್ಣನ ಗ್ಲೋರಿಫಿಕೇಶನ್ ಇಲ್ಲ, ಹಾಗಾಗಿ ಅದು ವೇಸ್ಟ್. ಜೀವಾತ್ಮರಿಂದ ಪ್ರೇಮ ಪೂರ್ಣವಾದ ಸೇವೆಯನ್ನು ಸ್ವೀಕರಿಸುವ ಸಲುವಾಗಿ ಪರಮಾತ್ಮನು ತಾನೇ ಜೀವಾತ್ಮಗಳಾಗಿ ಹೊರಹೊಮ್ಮಿದ್ದಾನೆ. ದೇವೋತ್ತಮ ಪುರುಷ ಇಲ್ಲಿ ಬಂದದ್ದು ಯಾಕೆ? ನಮ್ಮಿಂದ ಸೇವೆಯನ್ನು ಸ್ವೀಕರಿಸಲಿಕ್ಕೆ ಅಷ್ಟೇ ಹೊರತು ಬೇರೆ ಯಾವುದಕ್ಕೆ ಅಲ್ಲ. ಇಲ್ಲದೆ ಅವ ಗೋಲೋಕದಲ್ಲಿ ಖುಷಿಯಲ್ಲಿ ಇರ್ತಾನೆ. ಅಂತ ಪ್ರೇಮ ಪೂರ್ಣವಾದ ಸೇವೆ ಮಾತ್ರವೇ ಪರಮಾತ್ಮನ ಜೀವಾತ್ಮರಿಬ್ಬರಿಗೂ ಸಂತೃಪ್ತಿ ನೀಡಬಲ್ಲದಾಗಿದೆ. ಹಾಗಾಗಿ ಆ ಸೇವೆ ಮಾತ್ರ ಬೇಕು ಕೃಷ್ಣನಿಗೆ, ಬೇರೆ ಯಾವುದು ಬೇಡ. ವಿದ್ವಾಂಸರಾದ ವೇದವ್ಯಾಸರು ವೇದಾಂತ ಶ್ರುತಿಗಳಿಂದ ಕೊನೆಗೊಳ್ಳುವ ವೇದ ಸಾಹಿತ್ಯದ ಹಲವು ವಿವರಣೆಗಳನ್ನು ನಿರೂಪಿಸಿದ್ದಾರೆ. ವೇದವ್ಯಾಸರು ತುಂಬಾ ಬರೆದಿದ್ದಾರೆ. ಈ 4 ವೇದಗಳು, ವೇದ ಮತ್ತೆ ಉಪನಿಷತ್ಗಳು, ಪುರಾಣ ಎಲ್ಲ ಬರೆದಿದ್ದಾರೆ. ಆದ್ರೆ ಅವುಗಳಲ್ಲಿ ಯಾವುದು ಪರಮಪುರುಷನ ದೈವವನ್ನು ನೇರವಾಗಿ ಪ್ರಶಂಸಿಸುವಂತವದಲ್ಲ, ಯಾವುದು ಕೂಡ ಕೃಷ್ಣನ ಗ್ಲೋರಿಫೈ ಮಾಡುವುದು ಅಲ್ಲ. ಹಾಗಾಗಿ ಭಗವಂತನ ವೈಭವವನ್ನು ನೇರವಾಗಿ ನಿರೂಪಿಸದೆ ಕೇವಲ ಪರತತ್ವವನ್ನು ಕುರಿತು ನಡೆಸುವ ಒಣ ದಾರ್ಶನಿಕ ಜಿಜ್ಞಾಸೆಗಳು ಎಷ್ಟು ಆಕರ್ಷಕವಾದುದಲ್ಲ, ಅದು ಆಕರ್ಷಣವಾದುದಲ್ಲ. ಪರಮ ಪುರುಷ ಎನ್ನುವುದು ಆತ್ಮ ಸಾಕ್ಷಾತ್ ಆದಿಯಲ್ಲಿ ಎಲ್ಲಕ್ಕಿಂತ ಅಂತಿಮವಾದದ್ದು. ದೇವೋತ್ತಮ ಪುರುಷ ಅದು ಫೈನಲ್, ಅಂತಿಮ. ಈ ಆತ್ಮ ಸಾಕ್ಷಾತ್ ಅಂತಿಮ ಅಂದ್ರೆ ಕೃಷ್ಣನನ್ನು ನಾವು ತಿಳಿಯುವುದು, ಅದೇ ಮೇನ್ ಅಂತಿಮವಾದದ್ದು. ಪರತತ್ವವನ್ನು ನಿರಾಕಾರ ಬ್ರಹ್ಮನಾಗಿ ಅಥವಾ ಅಂತರ್ಯಾಮ ಪರಮಾತ್ಮನಾಗಿ ಸಾಕ್ಷಾತ್ಕರಿಸಿಕೊಳ್ಳುವುದು ಅಲೌಕಿಕ ಆನಂದ ಮೇಲು ನೆಲೆ ಎನ್ನುವಂತಿಲ್ಲ. ಅಂದ್ರೆ ಈ
ನಿರಾಕಾರ ಬ್ರಹ್ಮ ಮತ್ತೆ ಪರಮಾತ್ಮ ಸಾಕ್ಷಾತ್ಕಾರ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ, ಬ್ರಹ್ಮೇತಿ ಪರಮಾತ್ಮ ಭಗವಾನ್ ಐತಿ. ಈ ಭಗವಾನ್ ಐತಿ ಸಾಕ್ಷಾತ್ಕಾರ ಮೈನ್. ಇಲ್ಲಿ ಅವರು ವೇದವ್ಯಾಸರು ಇಷ್ಟನ್ನು ಕೊಟ್ಟದ್ದು ಎಲ್ಲ ಈ ನಿರಾಕಾರ ಬ್ರಹ್ಮ ಮತ್ತೆ ಪರಮಾತ್ಮ ಸಾಕ್ಷಾತ್ಕಾರ ರಿಲೇಟೆಡ್ ಈ ವೇದಗಳಿದೆಲ್ಲ. ಹಾಗಾಗಿ ಅದು ಅಲ್ಟಿಮೇಟ್ ಅಲ್ಲ, ಭಗವಾನ್ ಸಾಕ್ಷಾತ್ಕಾರ ಅದು ಅಲ್ಟಿಮೇಟ್. ಅದು ಈ ಭಾಗವತನಲ್ಲಿ ಕೊಟ್ಟಿದ್ದಾರೆ. ಅದು ಪರಮಪುರುಷನ ಸಾಕ್ಷಾತ್ ನೀಡುವ ದಿವ್ಯ ಆನಂದಕ್ಕಿಂತ ಕಡಿಮೆ ನೆಲೆ. ಅದು ತುಂಬಾ ದಿವ್ಯ ಆನಂದ ಕೊಡುವುದಲ್ಲ, ಅದು ಕಡಿಮೆ ನೆಲೆ. ಎಸ್, ವೇದಾಂತ ದರ್ಶನವನ್ನು ಸಂಗ್ರಹಿಸಿದವರು ಸ್ವತಃ ವೇದವ್ಯಾಸರೇ. ನೋಡಿ, ವೇದಾಂತ ದರ್ಶನ ಸಂಗ್ರಹಿಸಿದವರು ಅವರೇ, ಎಲ್ಲವನ್ನು ಬರೆದವರು. ತಾವೇ ಕರ್ತೃವಾಗಿದ್ದರು, ಅವರು ಶೋಭೆಗೊಂಡಿದ್ದಾರೆ. ಬರೆದವರೇ ಖುಷಿಯಲ್ಲಿಲ್ಲ, ಮತ್ತೆ ಓದಿದವರು ಖುಷಿಯಲ್ಲಿ ಇರ್ತಾರ? ವ್ಯಾಸದೇವರಿಂದ ನೇರವಾಗಿ ನಿರೂಪಿತವಾಗದ ವೇದಾಂತವು ಅದನ್ನು ಓದಿದವರಿಗೆ, ಕೇಳಿದವರಿಗೆ ಯಾವ ಬಗೆಯ ದೈವಿಕ ಆನಂದವನ್ನು ನೀಡಬಲ್ಲದು. ಒಳ್ಳೆ ಪಾಂಡಿತು. ಯಾವಾಗ ಬರೆದವರಿಗೆ ಖುಷಿ ಇಲ್ಲ, ಮತ್ತೆ ಓದಿದವರಿಗೆ ಖುಷಿ ಸಿಗ್ತದ? ಇಲ್ಲ. ವ್ಯಾಸರೇ ಪುನಃ ವೇದಾಂತ ಸೂತ್ರವನ್ನು ಶ್ರೀಮದ್ ಭಾಗವತ ರೂಪದಲ್ಲಿ ನಿರೂಪಿಸುವ ಅಗತ್ಯ ಉಂಟಾದದು ಇಲ್ಲಿಯೇ. ಮತ್ತೆ ಅವರು ವೇದಾಂತ ಸೂತ್ರವನ್ನು ಶ್ರೀಮದ್ ಭಾಗವತ ರೂಪದಲ್ಲಿ ಬರೆದರು. ಎಸ್, ಹರೇ ಕೃಷ್ಣ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇನೋ ನಮಃ. ಅನಂತ ಕೋಟಿ ವೈಷ್ಣವ ಜಯ. ನಾಮಾಚಾರ್ಯ ಹರಿದಾಸ್